ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕ್ತಾ ಇದ್ವಿ, ಶಾಂತಿಯಿಂದ ಬದುಕ್ತಾ ಇದ್ವಿ. ಇಡೀ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮುಂದಿಟ್ಕೊಂಡು ಬೆಂಕಿ ಹಚ್ಚುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸೋನಿಯಾ ಗಾಂಧಿಯವರೇ ಹೇಳಿದ್ದಾರೆ ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿ. ಹಿಂದೆ ಮನಮೋಹನ್ ಸಿಂಗ್ ಅವರು ಮತ್ತು ಮಮತಾ ಬ್ಯಾನರ್ಜಿ ಅವರು ಯಾವ ಅಲ್ಪಸಂಖ್ಯಾತರು ಬಾಂಗ್ಲಾ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ ಅವರಿಗೆ ಪೌರತ್ವವನ್ನು ಕೊಡಬೇಕು ಅಂತ ಹೇಳಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಾದ ಮಾಡಿದ್ರು, ಭಾಷಣ ಮಾಡಿದ್ರು, ಹೋರಾಟ ಮಾಡಿದ್ರು, ಬಾವಿಗೆ ಬಂದು ಹೋರಾಟ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರು. ಅವರೇ ಇವತ್ತು ಈ ಕೇಂದ್ರ ಸರ್ಕಾರ ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ಲು ಮತ್ತು ಇವತ್ತು ಆಕ್ಟ್ ಆಗಿ ಅದು ಪರಿವರ್ತನೆ ಆಗಿದೆ, ಅದನ್ನೇ ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ. ಮಂಗಳೂರಿನ ಘಟನೆಗೆ ಕೂಡ ಕಾಂಗ್ರೆಸ್ಸಿನ ನೇತಾರರೇ ಕಾರಣ. DC ಆಫೀಸ್ ಮುಂದೆ UT ಖಾದರ್ ಅವರು ಮಾಡಿದಂಥ ಪ್ರಚೋದನಕಾರಿ ಭಾಷಣ, ಆ ಭಾಷಣ ಮುಗಿದು 24 ಗಂಟೆಯೊಳಗೆ ಮಂಗಳೂರಲ್ಲಿ ಬೆಂಕಿ ಬಿದ್ದಿದೆ. ಈ ನೇರ ಹೊಣೆಯನ್ನು ಇವತ್ತು ಕಾಂಗ್ರೆಸ್ಸಿನ ನಾಯಕರು ಹೊರಬೇಕಾಗುತ್ತೆ. ಬಂದರಿನ ಪೊಲೀಸ್ ಸ್ಟೇಷನ್ನು ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿದೆ. ಅಲ್ಲಿಗೆ ಹೋಗುವಂಥ 4 ರಸ್ತೆಗಳಿದ್ದಾವೆ. ಈ 4 ರಸ್ತೆಗಳನ್ನು ಸಾವಿರಾರು ಜನರು ಮುತ್ತಿಗೆ ಹಾಕಿ ಪೊಲೀಸರನ್ನ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇರುವಂಥ ಬಂದೂಕುಗಳನ್ನು ಕೊಂಡೊಯ್ಯಬೇಕು ಮತ್ತು ಅದನ್ನು ಮಾರಕವಾಗಿ ಬಳಕೆ ಮಾಡಬೇಕನ್ನುವಂಥ ಪರಿಸ್ಥಿತಿಯಲ್ಲಿ ಪೊಲೀಸರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಲ್ಲು ಬಿಸಾಡುವುದು ಆಗಿದೆ, ಕಲ್ಲೆಸೆದಾಗಿದೆ. ಕಾಶ್ಮೀರದಲ್ಲಿ ನಡೆದಿರುವಂಥ ಘಟನೆಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಮುಖ ಮುಚ್ಚಿಕೊಂಡು ಕಲ್ಲೆಸೆಯುವಂಥದ್ದು, ಸೈನಿಕರ ಮೇಲೆ ಪೊಲೀಸರ ಮೇಲೆ ಕಲ್ಲೆಸೆಯುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ನಮ್ಮ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಕಾಲೇಜಿನ ಯುವಕರು ಅಥವಾ ಬೇರೆ ಪಕ್ಕದ ರಾಜ್ಯದ ನಮ್ಮ ಕೇರಳದಿಂದ ಬಂದಂಥ ಯುವಕರು ಈ ಕೃತ್ಯದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಇದ್ದರೂ ಅಲ್ಲಿಯ ಲೋಕಲ್ ಜನ ಅವರು ಹೇಳ್ತಿದ್ದಾರೆ ಈ ಹೋರಾಟದಲ್ಲಿ ಭಾಗವಹಿಸಿದವರು ಲೋಕಲ್ ಅವರಲ್ಲ, ಎಲ್ಲರೂ ಕೂಡ ಪಕ್ಕದ ರಾಜ್ಯದಿಂದ ಬಂದವರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ SDPIನ ನಾಯಕರು ಮಂಗಳೂರನ್ನ ಹಿಡಿತಕ್ಕೆ ತಗೊಳ್ಬೇಕನ್ನುವಂಥ ಕಾರಣಕ್ಕಾಗಿ ಇವತ್ತು ಈ ಘಟನೆ ನಡೆದಿದೆ ಅಂತ ಅನಿಸುತ್ತೆ. ಅದಕ್ಕಾಗಿ ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರು ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ, ಯಾರು ಹೊರ ರಾಜ್ಯದಿಂದ ಮಂಗಳೂರಿಗೆ ಬಂದಿದ್ದಾರೆ, ಯಾರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಯಾರು ಕಲ್ಲೆಸೆದಿದ್ದಾರೆ, ಯಾರು ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ, ಯಾರು ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಸಮಗ್ರವಾದಂಥ ತನಿಖೆ ಇದರ ಬಗ್ಗೆ ಆಗಬೇಕು. ಕರಾವಳಿ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಪ್ರಚೋದಕಾರಿ ಭಾಷಣದಿಂದ ಶುರುವಾಗಿ ಅದು ನಿಜವಾಗ್ಲೂ ಬೆಂಕಿ ಹಚ್ಚುವ ರೀತಿಯಲ್ಲಿ ಕೊನೆಗೊಂಡಿದೆ. ಅದಕ್ಕಾಗಿ ಇನ್ನು ಶಾಂತಿ ನೆಲೆಸಬೇಕು ಮತ್ತು ಯಾರು ಈ ರೀತಿಯ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅವರ ಮೇಲೆ ತನಿಖೆಯಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸುತ್ತೆ. ಕೇಂದ್ರದ ಗೃಹ ಸಚಿವರು ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದಾರೆ, ರಾಜ್ಯ ಸರ್ಕಾರದ ಸಂಪರ್ಕದಲ್ಲೂ ಇದ್ದಾರೆ. ಯಾರು ಪಕ್ಕದ ರಾಜ್ಯದಿಂದ ಬಂದಿದ್ದಾರೆ ಮುಖ ಮುಚ್ಚಿಕೊಂಡು ಅವರು ಕಲ್ಲೆಸೆಯುವುದಂಥದ್ದು ಮತ್ತು ಪೆಟ್ರೋಲನ್ನು ರಸ್ತೆಗೆ ಸುರಿದು ಬೆಂಕಿ ಹಂಚುವಂಥದ್ದನ್ನು ಮಾಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಖಂಡಿತ ಕೇಂದ್ರ ಸರ್ಕಾರಕ್ಕೆ ಕೂಡ ರಾಜ್ಯ ಸರ್ಕಾರ ವರದಿಯನ್ನು ಸಲ್ಲಿಸುತ್ತೆ. ಇಲ್ಲ, ಖಂಡಿತವಾಗಿಲ್ಲ. ಯಾರೋ ಒಬ್ಬ ಪತ್ರಕರ್ತ ಬಂದಿದ್ರು, ಅವರ ಹತ್ರ ಯಾವುದೇ ಸರಿಯಾದ ಐಡೆಂಟಿಫಿಕೇಶನ್ ಇರಲಿಲ್ಲ, ಮಾರಕಾಸ್ತ್ರಗಳಿಂದ ಜೊತೆಗೆ ಬಂದಿದ್ರು, ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದು ಮಾತ್ರ ವರದಿ ಇದೆ. ಉಳಿದಂಥ ಯಾರನ್ನು ಕೂಡ ಅರೆಸ್ಟ್ ಮಾಡಿದ್ರ ಬಗ್ಗೆ ನಮ್ಮ ಹತ್ರ ವರದಿ ಇಲ್ಲ, ಗೊತ್ತಿಲ್ಲ. ಅದು ತನಿಖೆಯಿಂದ ತಿಳ್ಕೋಬೇಕಾಗಿದೆ. ನಾನು ಅದರ ಬಗ್ಗೆ ಅದಕ್ಕಾಗಿ ಖಂಡಿತವಾಗಿ ಅವರ ಹತ್ರ ಮಾರಕಾಸ್ತ್ರ ಇದೆ ಅನ್ನುವಂಥದ್ದನ್ನ ಇವತ್ತು ವರದಿಯಲ್ಲಿ ತಿಳಿಸಲಾಗಿದೆ. ಮತ್ತು ಅವರ ಹತ್ರ ಯಾವುದೇ ರೀತಿ ಪತ್ರಕರ್ತ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ವರದಿ ಇದೆ. ಅವರ ಹತ್ರ ಯಾವುದೇ ರೀತಿಯ ಪತ್ರಕರ್ತನಾಗಿ ಬಂದಂಥ ಮಾಹಿತಿ ಇರಲಿಲ್ಲ ಅನ್ನುವಂಥ ಕೂಡ ಮಾಹಿತಿ ಇದೆ. ಇದಕ್ಕಾಗಿ
ಅರೆಸ್ಟ್ ಮಾಡಲಾಗಿದೆ. ಮಾರಕಾಸ್ತ್ರ ಇದ್ದ ಮೇಲೆ ಅವರನ್ನು ಯಾಕೆ ಬಿಟ್ಟು ಬಿಡೋದಿಲ್ಲ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಅದರ ಬಗ್ಗೆ ತನಿಖೆ ಮಾಡೋಣ. ಅದಕ್ಕೆ ಇವತ್ತು ಏನೇನು ಮಂಗಳೂರಲ್ಲಿ ಘಟನೆ ನಡೆದಿದೆ, ಅದರ ಫೈಲೂರು ಯಾರ್ದು, ಯಾರು ಬಂದಿದ್ದಾರೆ, ಏನಕ್ಕೆ ಇಲ್ಲಿ ಈ ತರ ಆಗಿದೆ, ಇದೇ ಹಿಂದಿರುವಂತ ಷಡ್ಯಂತ್ರ ಯಾರ್ದು, ಇದ್ರ ಹಿಂದೆ ಒಂದು ಕೈವಾಡ ಇದ್ದೇ ಇರುತ್ತೆ, ಒಂದು ಕೈ ಇರುತ್ತೆ. ಆ ಷಡ್ಯಂತ್ರ ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಸಮಗ್ರವಾದಂತ ತನಿಖೆ ಆಗ್ಬೇಕು. ಪಾಪ್ಯುಲರ್ ಫ್ರಂಟ್ ನಿರ್ಬಂಧ ಇರಬೇಕು ಅಂತ ಹೋರಾಟ ನಡೆದಿತ್ತು. ಖಂಡಿತವಾಗಿ ಬಹಳ ಹಲವಾರು ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಕೊಲೆ ಪ್ರಕರಣಗಳಿಗೆ, ಅದು ರುದ್ರೇಶ್ ಇರ್ಬೋದು, ಪ್ರಶಾಂತ್ ಪೂಜಾರಿ ಇರ್ಬೋದು, ಅಥವಾ ಹಲವಾರು ಜನ ನಮ್ಮ BC ರೋಡಿನ ಮಡಿವಾಲ್ ಅವರು ಇರ್ಬೋದು, ಇವರೆಲ್ಲರದರ ಹಿಂದೆ ರುದ್ರೇಶ್ ಅವರ ಪ್ರಕರಣದಲ್ಲಿ ನೇರವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರದ್ದು ಅರೆಸ್ಟ್ ಆಗಿದೆ. ಮೈಸೂರಿನ ರಾಜೀವ್ ಪ್ರಕರಣದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರ ಅರೆಸ್ಟ್ ಆಗಿದೆ. ಈ ಕಾರಣಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಮಾರಕಾಸ್ತ್ರಗಳ ಮೂಲಕ ನಮ್ಮ ಬಿಜೆಪಿ ಮತ್ತು ಪರಿವಾರದ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ಈ ಕಾರಣಕ್ಕಾಗಿ ಇದರ ವರದಿಯನ್ನು ನಾವು ಕೇಂದ್ರಕ್ಕೆ ಸಲ್ಲಿಸಿದ್ದೀವಿ, ಕೇಂದ್ರದ ಜೊತೆ ಸಂಪರ್ಕದಲ್ಲಿದ್ದೀವಿ. ಖಂಡಿತವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಷ್ಟು ಮಾತ್ರ ಅಲ್ಲ, ತನ್ವೀರ್ ಸೇಠ್ ಅಂತ ಒಬ್ಬ ಮಾಜಿ ಸಚಿವನನ್ನ, ಹಾಲಿ ಶಾಸಕರನ್ನ ಮಾರಕಾಸ್ತ್ರದಿಂದ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿರುವುದು ಕೂಡ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಸಾಬೀತಾಗಿದೆ. ಈ ಕಾರಣಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಿಷೇಧ ಮಾಡಬೇಕನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇದಕ್ಕೆ ಏನೇನು ರೆಕಾರ್ಡ್ ಬೇಕೋ ಅದನ್ನು ತಯಾರಿ ಮಾಡುವಂಥದ್ದಕ್ಕೆ ಕೂಡ ಖಂಡಿತವಾಗಿ ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಮುಂದೆ ಕಳಿಸಿದ್ದಾರೆ. ಇದು ಹೇಗೆ? ಖಂಡಿತವಾಗಿ ಇಲ್ಲ. ಅವರು ಗಲಾಟೆ ನಿಲ್ಲಿಸುವವರು ಅಲ್ಲ, ಅವರು ಗಲಾಟೆ ಹಚ್ಚುವವರು, ಬೆಂಕಿ ಹಚ್ಚುವವರು. ಮಾತಾಡೋಣ, ಅದೇ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಒಂದು ಪೊಲೀಸರ ಒಂದು ವಿಡಿಯೋ ವೈರಲ್ ಆಗಿದೆ. ಇಷ್ಟು ಹೊಡೆದ್ರು ಸಹ ಯಾರು ಸತ್ತಿಲ್ಲ. ಅದ್ರ ಬಗ್ಗೆ ಒಂದು ಪೊಲೀಸ್ ಅಧಿಕಾರಿ ವಿಡಿಯೋ ವೈರಲ್ ಆಗಿದೆ. ಇಷ್ಟು ಗೋಲಿಬಾರ್ ಮಾಡಿದ್ರು ಕೂಡ ಯಾರು ಸತ್ತಿಲ್ಲ. ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ತನಿಖೆ ಆಗುತ್ತೆ. ಈಗ ಯಾವುದು ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ರು ತನಿಖೆ ಆಗುತ್ತೆ ಅಂತ ಹೇಳಿ, ಆ ತನಿಖೆಯಲ್ಲಿ ಎಲ್ಲವೂ ಆಚೆ ಬರುತ್ತೆ. ಕೊಲ್ಲುವುದೇ ಉದ್ದೇಶ ಆಗಿದ್ದ. ಖಂಡಿತವಾಗಿ